ಮಂಗಳೂರು ಮಹಾನಗರ ಪಾಲಿಕೆಯ ಶೇಕಡ 24.10, 7.25% ಮತ್ತು 5% ನಿಧಿಯಡಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುಮಾರು 28 ಫಲಾನುಭವಿಗಳಿಗೆ ಮೇಯರ್ ಮನೋಜ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ 10,13,190 ರೂಪಾಯಿ ಮೊತ್ತದ ಚೆಕ್ ಮತ್ತು ಸಲಕರಣೆಗಳನ್ನು ವಿತರಿಸಲಾಯಿತು. ಪಾಲಿಕೆಯ ಮೇಯರ್ ರವರ ಕೊಠಡಿಯಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಶೇಕಡ 24.10 ಯೋಜನೆಯಡಿ ಬರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 5 ಫಲಾನುಭವಿಗಳಿಗೆ ತಾಳಿಭಾಗ್ಯಕ್ಕೆ ಸಹಾಯಧನ, ಶೇಕಡ 7.25 ನಿಧಿಯಡಿ ಹಿಂದುಳಿದ ವರ್ಗದ 12 ಫಲಾನುಭವಿಗಳಿಗೆ ಶಸ್ತ್ರಚಿಕಿತ್ಸಾ ವೆಚ್ಚ, ಶೌಚಾಲಯ ವೆಚ್ಚ, ನಲ್ಲಿ ನೀರಿನ ಸೌಲಭ್ಯ ಮತ್ತು ಪಕ್ಕಾ ಮನೆ ಹಾಗೆ ಶೇಕಡ 5 ನಿಧಿಯಡಿ ಅಂಗವಿಕಲರಿಗೆ ಪಕ್ಕಾ ಮನೆ, ಕೃತಕ ಕಾಲು, ಶ್ರವಣ ಸಾಧನ, ವೀಲ್ ಚೇರ್, ವಾಕರ್, ವಾಕಿಂಗ್ ಸ್ಟಿಕ್ ಸಲಕರಣೆಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉಪಮೇಯರ್ ಭಾನುಮತಿ, ಅಧ್ಯಕ್ಷರಾದ ಸುಮಿತ್ರಾ ಕರಿಯಾ, ಸರಿತಾ ಶಶಿಧರ್, ವೀಣಾ ಮಂಗಳ, ಮುಖ್ಯ ಸಚೇತಕರಾದ ಪ್ರೇಮಾನಂದ ಶೆಟ್ಟಿ, ಸದಸ್ಯರಾದ ವರುಣ್ ಚೌಟಾ, ನಯನ ಆರ್ ಕೋಟ್ಯಾನ್, ಅಬ್ದುಲ್ ಲತೀಫ್, ಕಾವ್ಯ ನಟರಾಜ್ ಆಳ್ವ, ಪಾಲಿಕೆಯ ಸಮುದಾಯ ಸಂಘಟನಾ ಅಧಿಕಾರಿ ಮಾಲಿನಿ ರೋಡ್ರಿಗಸ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಂಗಳೂರು ಮಹಾನಗರ ಪಾಲಿಕೆಯ ಬಡವರ ನಿರ್ಗತಿಕೋಶದಿಂದ ವರ್ಷಂಪ್ರತಿ ಏನು ನಾವು 24.10 ಮತ್ತು 7.25 ಮತ್ತು ಶೇಕಡ 5 ನಿಧಿಯಿಂದ ಈ ಪರಿಶಿಷ್ಟ ಜಾತಿ ಮತ್ತು ಇತರ ವರ್ಗದವರಿಗೆ ಕೂಡ ನೀಡುವಂಥ ಒಂದು ಫಲಾನುಭವಿಗಳ ಇವತ್ತು ನಾವು ಚೆಕ್ಗಳನ್ನು ಕೂಡ ವಿತರಣೆ ಮಾಡಿದ್ದೇವೆ. ಈ ಒಂದು ತಾಳಿ ಭಾಗ್ಯದ ಒಟ್ಟು 5 ಫಲಾನುಭವಿಗಳು ಪರಿಶಿಷ್ಟ ಜಾತಿ ಪಂಗಡದಿಂದ ಬಂದವರಾಗಿದ್ದಾರೆ. ಅದೇ ರೀತಿ 7.25 ನಿಧಿಯಿಂದ ಒಟ್ಟಿಗೆ 12 ಫಲಾನುಭವಿಗಳಿದ್ದಾರೆ. ಪಕ್ಕಾ ಮನೆ, ಶಸ್ತ್ರಚಿಕಿತ್ಸೆ ಮತ್ತು ನಲ್ಲಿ ನೀರಿನ ವ್ಯವಸ್ಥೆ ಒಟ್ಟು ಒಂದು 4,33,000 ರೂಪಾಯಿ ಅದನ್ನು ಕೂಡ ವಿತರಿಸಿದ್ದೇವೆ. ಅದೇ ರೀತಿ ಶೇಕಡ 5 ನಿಧಿಯಲ್ಲಿ ವಿಕಲಚೇತನರಿಗೆ ಅವರ ಸಾಧನಗಳಾದಂಥ ವಾಕರ್ ಇರ್ಬೋದು, ಅದೇ ರೀತಿ ವೀಲ್ ಚೇರ್ ಇರ್ಬೋದು, ಅದೇ ರೀತಿ ಶ್ರವಣ ಸಾಧನ ಇರ್ಬೋದು, ಎಲ್ಲ ಒಂದು ಸುಮಾರು 11 ಫಲಾನುಭವಿಗಳು ಕೂಡ ಶೇಕಡ 5 ನಿಧಿಯಿಂದ ಚೆಕ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.